ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ವಜ್ರಕರೂರು ಊರಿನ ಸುತ್ತ ಜನಸಾಮಾನ್ಯರಿಂದ ಪ್ರತಿ ವರ್ಷದಂತೆ ವಜ್ರದ ಬೇಟೆ ಆರಂಭವಾಯಿತು. ಪ್ರತಿ ವರ್ಷವೂ ಜನಸಾಮಾನ್ಯರು ವಜ್ರಕರೂರು ಸುತ್ತಿನಲ್ಲಿ ಕೈಯಿಂದಲೇ ಮಣ್ಣು ಕೆದಕುತ್ತಾ ವಜ್ರಕ್ಕಾಗಿ ಹುಡುಕಾಟ ಮಾಡುತ್ತಾರೆ. ಪ್ರತಿ ವರ್ಷ ಮೇ ತಿಂಗಳಿನಿಂದ ಅಕ್ಟೋಬರ್ನವರೆಗೆ ಹುಡುಕಾಟ ನಡೆಯುತ್ತದೆ. ಭಾರೀ ಮಳೆ ಬಂದಾಗಲೆಲ್ಲ ಈ ಹುಡುಕಾಟ ನಡೆಯುತ್ತದೆ. ಕಳೆದ 2 ದಿನಗಳಿಂದ ಜೋರು ಮಳೆ ಸುರಿದಿರುವುದರಿಂದ ಸುತ್ತಮುತ್ತ ಪರಂಪರಾಗತವಾಗಿ ಈ ಕೆಲಸ ಮಾಡುವವರು ವಜ್ರಕ್ಕಾಗಿ ಹುಡುಕಾಟ ಆರಂಭಿಸಿದ್ದಾರೆ. ಬ್ರಿಟಿಷರ ಕಾಲದಿಂದಲೂ ಇದು ನಡೆಯುತ್ತದೆ. ಹೀಗೆ ಹುಡುಕಿದ ವಜ್ರವನ್ನು ಪರಿಶೀಲಿಸುವ ಕೇಂದ್ರಕ್ಕೆ ಒಯ್ದು ಕೊಟ್ಟರೆ ಅವರು ಅದಕ್ಕೆ ಸೂಕ್ತ ಬೆಲೆ ನೀಡುತ್ತಾರೆ. ಅಲ್ಲಿ ವಜ್ರವನ್ನು ಪರಿಪೂರ್ಣ ಆಭರಣದ ವಜ್ರವಾಗಿ ಮಾಡಲಾಗುತ್ತದೆ. ಅಲ್ಲಿಂದಲೇ ಸರಕಾರಕ್ಕೆ ರಾಜಧನ ಹೋಗುತ್ತದೆ. ಅನಂತಪುರ ಜಿಲ್ಲಾಧಿಕಾರಿ ಕೂಡ ಇದಕ್ಕೆ ಜವಾಬ್ದಾರರಾಗಿರುತ್ತಾರೆ. ಇಲ್ಲಿ ಕಿಂಬರ್ಲೈಟ್ ಕಲ್ಲಿನ ಗಣಿಗಾರಿಕೆ ಇದೆ. ಅದರ ಎಡೆಯಲ್ಲಿ ಕೂಡ ವಜ್ರ ಸಿಗುತ್ತದೆ. ಆದರೆ ಅದು ಪ್ರತ್ಯೇಕ ವ್ಯವಸ್ಥೆ. ಜನರು ಸುತ್ತ ಮತ್ತು ಗಣಿಯಿಂದ ಎಸೆದ ಮಣ್ಣಿನಲ್ಲಿ ವಜ್ರ ಹುಡುಕಬಹುದು. ವಜ್ರಕರೂರು ಬಳಿಯ ಪಾಮಿಡಿ 1-2 ಊರುಗಳಲ್ಲಿಯೂ ಈ ಹುಡುಕಾಟ ನಡೆಯುತ್ತದೆ. ನೆಲ್ಲೂರಿನಿಂದ ಹಿಡಿದು 300 ಕಿಲೋಮೀಟರ್ ದೂರದವರು ಕೂಡ ಇಲ್ಲಿ ಬಂದು 4-5 ತಿಂಗಳು ಬಾಡಿಗೆಗೆ ಉಳಿದು ವಜ್ರ ಹುಡುಕಿ ಕಾಸು ಸಂಪಾದಿಸುತ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮೋಸವಿಲ್ಲ ಎನ್ನುತ್ತಾರೆ ಅರಸುಗರು. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.